ಹಂಪನಕಟ್ಟದ ಪ್ರಧಾನ ಕಚೇರಿಡು ಬುಧವಾರ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಪಾದ ಪಾತೆರ್ನ ಎಂಸಿಸಿ ಬ್ಯಾಂಕ್ ಅಧ್ಯಕ್ಷರು ಅನಿಲ್ ಲೋಬೋ ಎಂಸಿಸಿ ಬ್ಯಾಂಕ್ 113 ವರ್ಷದ ಸುದೀರ್ಘ ಇತಿಹಾಸ ಪಡೆದು 1300 ಕೋಟಿ ರೂಪಾಯಿದ ವ್ಯವಹಾರದ ದಾಖಲೆಯನ್ನು ಪಡೆದುಂಡು. ಕರ್ನಾಟಕ ಕರಾವಳಿ ಜಿಲ್ಲೆಗೆ ಸೀಮಿತ ಆದಿತ್ತಿನ ಎಂಸಿಸಿ ಬ್ಯಾಂಕ್ ಇತ್ತೆದ ಆಡಳಿತ ಮಂಡಳಿ ಅಧಿಕಾರ ವಹಿಸೋನಿ ಬೊಕ್ಕ ನನಲಾತು ವ್ಯಾಪ್ತಿನ ವಿಸ್ತರಿಸಾದು ಇಡೀ ಕರ್ನಾಟಕದ ಶಾಖೆಲೆನ್ ಪಡೆಯರೆ ಅನುಮತಿನ ಪಡೆದುಂಡು. ಇದದ ಸುರುತ ಹಂತವಾದ ಆಗಸ್ಟ್ 3 ತಾರೀಕಿಗೆ ಬೈಂದೂರುಡು ಇರುವನೆ ಶಾಖೆ ಉದಿಪನಾಯರೆ ಉಂಡು. ಅಂಚನೆ ಹೊಸ ಐನು ಎಟಿಎಂಲೆದ ಉದಿಪನ ಕುಲಶೇಖರ ಬ್ರಾಂಚ್ನ ಹೊಸ ಸ್ವಂತ ಕಟ್ಟಣಗ ಸ್ಥಳಾಂತರ ಇಂಚ ಈ ವರ್ಷ ಸತತ ವಿಸ್ತರಣೆ ಅಭಿವೃದ್ಧಿದ ಯೋಜನೆಯನ್ನು ಪಾಡೊಂದು ಸುರುಕು ದಕ್ಷಿಣ ಕನ್ನಡ ಉಡುಪಿ ವ್ಯಾಪ್ತಿಡು ತಂಕ್ಲಿನ ಶಾಖೆಯನ್ನು ವಿಸ್ತರಿಸಾದು ಅವಿರ್ದು ಬೊಕ್ಕ ಇಡೀ ಕರ್ನಾಟಕದ ಶಾಖೆಯನ್ನು ವಿಸ್ತರಿಸಾವನ ಯೋಜನೆಲ ತಯಾರಾತನು ಪಂಡದು ಅನಿಲ್ ಲೋಬೋ ಎಂಸಿಸಿ ಬ್ಯಾಂಕ್ದ ಅಭಿವೃದ್ಧಿ ಯೋಜನೆ ಆರ್ಥಿಕ ಪ್ರಗತಿದ ಬಗೆಟು ಸುದ್ದಿಗೋಷ್ಠಿಡು ಮಾಹಿತಿ ಕೊರಿಯರು. ಏನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಹಕರಿಗೆ ಕೊಡುವ ಸೇವೆಯನ್ನು ಎಲ್ಲ ಕೊಟ್ಟು ಈ ನಮ್ಮ ಕರಾವಳಿಯಲ್ಲಿ ಒಂದು ಜನಮನ್ನಣೆ ಗಳಿಸಿದ ಇದೊಂದು ಬ್ಯಾಂಕ್ ಆಗಿದೆ. ಆದ್ದರಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಏನು ನಾವು ನಿಮಗೆ ತಿಳಿಸಲು ಇಚ್ಛಿಸ್ತೇವೆ ಅಂತ ಹೇಳಿದರೆ, ನಮ್ಮ ಬ್ಯಾಂಕಿನ ಬಗ್ಗೆ ತಮಗೆಲ್ಲರಿಗೆ ಗೊತ್ತು. ಕಳೆದ 7 ವರ್ಷದಿಂದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಬ್ಯಾಂಕು ಬಹಳಷ್ಟು ಪ್ರಗತಿಯನ್ನು ಕಂಡಿದೆ. ಏನು ನಾವು ಜನರು ಈ ಬ್ಯಾಂಕಿನ ಗ್ರಾಹಕರು ಆಸೆ ಪಡುತ್ತಿದ್ದರು ಅದೆಲ್ಲವನ್ನು ನಾವು ಕಳೆದ 7 ವರ್ಷದಲ್ಲಿ ನಾವು ಪೂರೈಸಿದ್ದೇವೆ. ಅದರಲ್ಲಿ ನಾವು ಸಕ್ಸಸ್ ಆಗಿದೆ ಅಂತ ಹೇಳಲು ನಾವು ಸಂತೋಷ ಪಡುತ್ತೇನೆ. ಇವತ್ತು ನಾವು ನಮ್ಮ ಬ್ಯಾಂಕು ಬರೀ ಒಂದು ಕರಾವಳಿ ಜಿಲ್ಲೆಗೆ ಸೀಮಿತವಾಗಿತ್ತು. ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಗೆ ಈ ಕಾರ್ಯಕ್ಷೇತ್ರ ಹೊಂದಿತ್ತು. ಕಳೆದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕಕ್ಕೆ ವಿಸ್ತರಿಸಲು ನಮಗೆ RBIನವರು ಪರವಾನಗಿ 2023ರಲ್ಲಿ ಕೊಟ್ಟಿದೆ. ತದನಂತರ ನಾವು ನಮ್ಮ ಶಾಖೆಗಳನ್ನು ವಿಸ್ತರಿಸಲು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ 16 ಶಾಖೆಗಳು ಇದ್ದವು. ಕಳೆದ 25 ವರ್ಷ ನಂತರ ನಾವು ನಮ್ಮ ಬ್ಯಾಂಕಿನ ಏನು RBIನವರು ಪ್ಯಾರಾಮೀಟರ್ಸ್ ಇಟ್ಟಿದ್ದಾರೆ, ಮಾನದಂಡಗಳನ್ನು ಇಟ್ಟಿದ್ದೇವೆ. ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಅದನ್ನು ಪೂರೈಸಿ RBIನವರು ನಮಗೆ ಈ ಬ್ಯಾಂಕನ್ನು ಹೊಸ ಶಾಖೆಗಳನ್ನು ಮಾಡಲು ನಮಗೆ ಕಳೆದ 23 ವರ್ಷದಿಂದ ನಮಗೆ ಪರವಾನಗಿಯನ್ನು ಕೊಟ್ಟಿದೆ. ಅದರಲ್ಲೂ ಈ ವರ್ಷ ನಮ್ಮದು 2 ಹೊಸ ಶಾಖೆಗಳನ್ನು ಮಾಡುವ ಆಲೋಚನೆ ಇದೆ. ಅದರಲ್ಲಿ ಮೊದಲನೇದಾಗಿ ಈ ತಿಂಗಳಿನ ಆಗಸ್ಟ್ 3ರಂದು ನಾಡದು ಆದಿತ್ಯವಾರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಮ್ಮದು ಬ್ರಾಂಚ್ 20ನೇ ಶಾಖೆ ಬೈಂದೂರಿನಲ್ಲಿ ಕಾರ್ಯಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಬೈಂದೂರಿನ ಶಾಸಕರು ಆಗಮಿಸುತ್ತಾರೆ. ಆಶೀರ್ವಾದ ಮಾಡಲು ಬೈಂದೂರು ಹೋಲಿ ಕ್ರಾಸ್ ಚರ್ಚಿನ ಪ್ಯಾರಿಸ್ ಪ್ರೀಸ್ಟ್ ರೆವರೆಂಡ್ ಫಾದರ್ ವಿನ್ಸೆಂಟ್ ಕೊಯ್ಲೂರವರು ಸಹ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿದ್ದಾರೆ. ಹಾಗೆಯೇ ಇನ್ನೂ ಇತರ ಕಾರ್ಯಕ್ರಮಗಳು ನಮ್ಮ 2 ಜಿಲ್ಲೆಗಳಲ್ಲಿ 6 ಕಡೆ ATM ಅನ್ನು ನಾವು ಅಳವಡಿಸಲು ನಾವು ಈವಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅದನ್ನು ಸಹ 9 ತಾರೀಕಿಗೆ 9ನೇ ATM ಬೆಳ್ಮಾಡ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. 10ನೇ ATM ಸುರತ್ಕಲ್ ಶಾಖೆಯಲ್ಲಿ ನಾವು ಉದ್ಘಾಟನೆಗೊಳ್ಳಲಿದೆ. 11ನೇ ATM ಉಡುಪಿಯಲ್ಲಿ, 12ನೇ ATM ಕುಲಶೇಖರದಲ್ಲಿ, 13ನೇ ATM ಸಂತೆಕಟ್ಟೆಯಲ್ಲಿ, 14ನೇ ATM ಉಡುಪಿಯಲ್ಲಿ. ಹೀಗೆ 6 ಕಡೆ ಹೊಸ ATMಗಳನ್ನು ನಾವು ಅಳವಡಿಸಲು ನಾವು ಉದ್ಘಾಟನೆಗೊಳ್ಳಲಿದೆ ಮುಂದಿನ ತಿಂಗಳಲ್ಲಿ. ಹಾಗೆಯೇ 21ನೇ ಶಾಖೆ ಸಂತೆಕಟ್ಟೆ ಮಿಲಾಗ್ರೀಸ್, ಉಡುಪಿ ಜಿಲ್ಲೆಯ ಸಂತೆಕಟ್ಟೆ ಮಿಲಾಗ್ರೀಸ್ 21ನೇ ಶಾಖೆ ಅಕ್ಟೋಬರ್ 5ರಂದು ಉದ್ಘಾಟನೆಗೊಳ್ಳಲಿದೆ. ಹಾಗೂ ಅಲ್ಲಿ ಸಹ ನಾವು ಆ ದಿವಸ ATM ಅನ್ನು ಸಂತೆಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಯೋಜನೆಗಳು ನಮ್ಮದು ಮುಂದಿನ ತಿಂಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ಯಾಂಕು ಇಷ್ಟು ವರ್ಷದಲ್ಲಿ ಎಲ್ಲ ಶಾಖೆಗಳು ಒಂದು ಫೌಂಡರ್ಸ್ ಮತ್ತು ಕಂಕನಾಡಿ ಮತ್ತು ಉಡುಪಿ ಶಾಖೆ ಬಿಟ್ಟು ಎಲ್ಲ ಶಾಖೆಗಳು ನಾವು ರೆಂಟಲ್ಲಿ ಇದ್ದೆವು. ಈ ವರ್ಷ ನಾವು 3 ಹೊಸ ಶಾಖೆಗಳನ್ನು ನಾವು ಓನರ್ಶಿಪ್ ಆಗಿ ನಾವು ಪರ್ಚೇಸ್ ಮಾಡಿದ್ದೇವೆ. ಅದರಲ್ಲಿ ಕುಲಶೇಖರ ಶಾಖೆ ಆಗಸ್ಟ್ 17ರಂದು ನಾವು ನಮ್ಮ ಓನ್ ಶಾಖೆಗೆ ನಮ್ಮ ಬ್ರಾಂಚು ಶಿಫ್ಟ್ ಆಗಲಿದೆ. ಎಕ್ಸಿಸ್ಟಿಂಗ್ ಇದ್ದ ಕುಲಶೇಖರ ಶಾಖೆಯನ್ನು ಶಿಫ್ಟ್ ಆಗಲಿದೆ.
ಇಂತಹ ತುಂಬ ಯೋಜನೆಗಳು ಮುಂದಿನ ದಿನಗಳಲ್ಲಿ ಮುಂದಿನ 2-3 ತಿಂಗಳು ಉದ್ಘಾಟನೆಗೊಳ್ಳಲಿದೆ. ಇವಾಗಲೇ ಹೇಳಿದ ಹಾಗೆ 20ನೇ ಶಾಖೆ ಬೈಂದೂರಿನಲ್ಲಿ ಆಗಸ್ಟ್ 3ರಂದು, 21ನೇ ಶಾಖೆ ಸಂತೆಕಟ್ಟೆ ಕಲ್ಯಾಣಪುರದಲ್ಲಿ 21ನೇ ಶಾಖೆ, ಹೀಗೆ ಹೊಸ 6 ATMಗಳು ಬೆಳ್ಮಾನ್ ಇರ್ಬೋದು, ಸುರತ್ಕಲ್, ಕಿನ್ನಿಗೋಳಿ, ಉಡುಪಿ, ಸಂತೆಕಟ್ಟೆ, ಕುಲಶೇಖರ, ಹೀಗೆ 6 ಕಡೆ ನಮ್ಮ ATM ಅನ್ನು ಉದ್ಘಾಟನೆಗೊಳ್ಳಲಿದೆ. ಆದ್ದರಿಂದ ತಾವೆಲ್ಲರೂ ಈ ನಮ್ಮ ಎಲ್ಲ ಯೋಜನೆಗಳಿಗೆ ಅತ್ಯುತ್ತಮ ಒಂದು ಒಳ್ಳೆಯ ಪಬ್ಲಿಸಿಟಿ ಕೊಡಬೇಕು. ಹಾಗೂ ಎಲ್ಲ ನಮ್ಮ ಗ್ರಾಹಕರು, ನಮ್ಮ ಇಷೇದಾರರು ಹಾಗೂ ನಮ್ಮ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ತಮ್ಮೆಲ್ಲರಿಗೆ ನಾನು ವಿನಂತಿ ಮಾಡುತ್ತೇನೆ. ಇದರಿಂದ ಬೈಂದೂರು ತನಕ ಹೋಗಿದ್ದೆವು. ಇನ್ನು ಹೊಸ ಶಾಖೆಗಳು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರ, ಕುಮಟಾ, ಕಾರವಾರ ನೆಕ್ಸ್ಟ್ ನಮ್ಮದು ಯೋಜನೆ. ನೆಕ್ಸ್ಟ್ ಇಯರ್ ಬಜೆಟಲ್ಲಿ ನಾವು ಆ ಪ್ರದೇಶಕ್ಕೆ ನಾವು ಹೋಗ್ತೇವೆ. ನಮ್ಮದು ಯೋಜನೆ ಅಂತ ಹೇಳಿದರೆ, ನಮ್ಮ ಕೋಸ್ಟಲ್ ಬೆಲ್ಟ್ ಫಸ್ಟ್ ನಾವು ಎಲ್ಲ 5ರಿಂದ 7 ಕಿಲೋಮೀಟರ್ ಒಳಗೆ ನಮ್ಮದು ಶಾಖೆಗಳು ಇರಬೇಕು. ಆಗ ಮಾತ್ರ ಜನರಿಗೆ ಒಂದು ಕನೆಕ್ಟಿಂಗ್ ಆಗ್ತದೆ. ನಾವು ಇಲ್ಲಿ ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಸೀದಾ ಬೆಂಗಳೂರಲ್ಲಿ ಶಾಖೆ ಮಾಡಿದರೆ ಅಷ್ಟು ಈಸಿ ಪಬ್ಲಿಸಿಟಿಗೆ ನಮಗೆ ಬ್ಯಾಂಕಿಗೆ ಒಂದು ಒಳ್ಳೆಯ ನಮ್ಮ ಕೋಸ್ಟಲ್ ಕರಾವಳಿ ಬೆಲ್ಟಲ್ಲಿ ನಮಗೆ ಒಂದು ಒಳ್ಳೆ ಪಾಪ್ಯುಲಾರಿಟಿ ಉಂಟು. ಈಗ ಅದನ್ನು ನಾವು ಗಟ್ಟಿ ಮಾಡಿ ಮತ್ತೆ ನಾವು ಅದರ್ ಡಿಸ್ಟ್ರಿಕ್ಟಿಗೆ ಹೋಗಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಮುಂದಿನ 10 ವರ್ಷ ಒಳಗೆ ನಾವು ಎಷ್ಟು ಹೊಸ ಶಾಖೆಗಳಾಗಬೇಕಂತ ಇವಾಗಲೇ ನಾವು ಪ್ಲ್ಯಾನ್ ಮಾಡಿದ್ದೇವೆ, ಸ್ಟ್ರಾಟಜಿಸ್ ಮಾಡಿದ್ದೇವೆ. ಎವ್ರಿ ಇಯರ್ ನಾವು ಎಷ್ಟು ಪ್ರಾಫಿಟ್ ಮಾಡಬೇಕು, ಎಷ್ಟು ಟರ್ನ್ ಓವರ್ ಮಾಡಬೇಕು, ಎಷ್ಟು ಶಾಖೆಗಳು ಮಾಡಬೇಕು ಅಂತ ನಾವು ಇವಾಗಲೇ ಪ್ಲ್ಯಾನನ್ನು ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮದು ಈಗ ಯೋಜನೆ ಏನಂದರೆ, ಈಗಿನ ಕಾಲದಲ್ಲಿ ಎಲ್ಲ ಡಿಜಿಟಲೈಸೇಷನ್, ಆಧುನಿಕ ತಂತ್ರಜ್ಞಾನದ ಒಳಗೆ ನಾವು UPI ಮತ್ತು ಆಲ್ರೆಡಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಮೊಬೈಲ್ ಬ್ಯಾಂಕಿಂಗ್ ಉಂಟು, ಅದನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. 2-3 ತಿಂಗಳಲ್ಲಿ ಅದು ಸಹ ನಾವು ಲೋಕಾರ್ಪಣೆ ಮಾಡಲಿದ್ದೇವೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಎಲ್ಲ ಮೊಬೈಲ್ ಬ್ಯಾಂಕಿಂಗ್, UPI ಎಲ್ಲದರಲ್ಲಿ ಅದನ್ನು ನಾವು ಕಾರ್ಯಗತ ಮುಂದಿನ ಇದು ನಮ್ಮದು ಅಕ್ಟೋಬರ್ ತನಕ ಇದು ATM ಮತ್ತು ಹೊಸ ಶಾಖೆ ಉದ್ಘಾಟನೆ ಆದ ಮೇಲೆ ನಂತರ ನಾವು ಅದನ್ನು ಬೈ ಡಿಸೆಂಬರ್ ಒಳಗೆ, ಈ ವರ್ಷಾಂತ್ಯ ಒಳಗೆ ನಾವು ಅದನ್ನು ಜನರಿಗೆ ಕೊಡಲಿಕ್ಕೆ ನಾವು ವಿಶೇಷವಾಗಿ ಯೋಜನೆಯನ್ನು ಹಾಕಿದ್ದೇವೆ. ಅದನ್ನು ಸಹ ಕಾರ್ಯಗತ ನಾವು ಗೊಳಿಸ್ತೇವೆ. ಬೆಂಗಳೂರಿನಲ್ಲಿ ನಾಡಿದ್ದು ಆದಿತ್ಯವಾರ ಆಗಸ್ಟ್ 3ಕ್ಕೆ ಉದ್ಘಾಟನೆಗೊಳ್ತದೆ. ನಂತರ ಸಂತೆಕಟ್ಟೆಯಲ್ಲಿ ಅಕ್ಟೋಬರ್ 5 ಉದ್ಘಾಟನೆಗೊಳ್ಳಲಿದೆ 2 ಶಾಖೆಗಳು. ಇವಾಗಲೇ ನಾವು ಅಕ್ಟೋಬರ್ ತನಕ ಇದನ್ನು ಪ್ಲ್ಯಾನ್ ಮಾಡಿದ್ದೇವೆ. ಮಾರ್ಚ್ 8 ತನಕ ನಮಗೆ ಯಾಕಂತ ಹೇಳಿದರೆ ನಮಗೆ ಪರ್ಮಿಷನ್ ಇದ್ದರೆ ಸಹ ನಮಗೆ ಗ್ರೌಂಡ್ ಫ್ಲೋರಲ್ಲಿ ನಾವು ಮಾಡಬೇಕಾಗ್ತದೆ, ನಮಗೆ ಫಸ್ಟ್ ಫ್ಲೋರ್ ಆಗೋದಿಲ್ಲ. ಮತ್ತು ಒಂದು ಕಸ್ಟಮರ್ಗೆ ಈಸಿ ಆಗುವ ಹಾಗೆ ಒಂದು ಬ್ರಾಂಚನ್ನು ಮಾಡಬೇಕಾದ ಆಗ್ತಾ ನಾವು ಸರ್ಚ್ ಮಾಡ್ತಾ ಇದ್ದೇವೆ. ಹೌದು, ಲಾಸ್ಟ್ ಮಾರ್ಚಲ್ಲಿ ನಾವು ಬೆಳ್ಮಾನ್ ಮಾಡಿದ್ದೆವು. ಕಳೆದ 1 ವರ್ಷದಲ್ಲಿ ಬ್ರಹ್ಮಾವರ, ಬೆಳ್ತಂಗಡಿ, ಬೆಳ್ಮಾನ್ 3 ಶಾಖೆಗಳು ನಾವು ಮಾಡಿದ್ದೇವೆ. ಈಗ 2 ಶಾಖೆಗಳು ಬೈ ಆಗಸ್ಟ್ ಮತ್ತು ಅಕ್ಟೋಬರ್ ಒಳಗೆ ಉದ್ಘಾಟನೆಗೊಳ್ಳುತ್ತದೆ. MCC ಬ್ಯಾಂಕ್ ಉಪಾಧ್ಯಕ್ಷರು ಜೆರಾಲ್ಡ್ ಜೂಡ್ ಡಿ ಸಿಲ್ವಾ, ನಿರ್ದೇಶಕರು ಆಂಡ್ರೆ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವೋ, JP ರಾಡ್ರಿಗಸ್, ಡೇವಿಡ್ ಡಿಸೋಜಾ, ಎಲ್ರಾಯ್, ಕಿರಣ್ ಕ್ರಾಸ್ಟೋ, ಹೆರಾಲ್ಡ್ ಮೊಂತೆರೋ, ರೋಷನ್ ಡಿಸೋಜಾ, ಮೆಲ್ವಿನ್ ವಾಸ್, ವಿನ್ಸೆಂಟ್ ಲಸ್ರಾದೋ, CG ಪಿಂಟೋ, ಶಿಶಾಂತ್ ಸಲ್ದಾನಾ, ಐರಿನ್ ರೆಬೆಲ್ಲೋ, ಡಾಕ್ಟರ್ ಫ್ರೀಡಾ ಡಿಸೋಜಾ, ಆಲ್ವಿನ್ ಮೊಂತೆರೋ, ಫೆಲಿಕ್ಸ್ ಡಿ ಕ್ರೂಸ್, ಶರ್ಮಿಳಾ ಮಿನೇಜಸ್ ಬೊಕ್ಕ ಮಹಾಪ್ರಬಂಧಕರು ಸುನಿಲ್ ಮಿನೇಜಸ್ ಸುದ್ದಿಗೋಷ್ಠಿ ಒಡಿಗೆ ಇದ್ದಾರೆ.